ದೇಳಕಟ್ಟೆಯ ಕಣಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಇದರ ಕಣಚೂರು ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳ ಲ್ಯಾಂಪ್ ಲೈಟಿಂಗ್ ಮತ್ತು ಪ್ರತಿಜ್ಞಾ ವಿಧಿ ಸಮಾರಂಭವು ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಶ್ರೀನಿವಾಸ್ ನರ್ಸಿಂಗ್ ವಿಜ್ಞಾನ ಸಂಸ್ಥೆಯ ಪ್ರಾಂಶುಪಾಲೆ ಪ್ರೊಫೆಸರ್ ಫ್ಲೋರಿನ್ ಕ್ಲಾರಾ ಫೆರ್ನಾಂಡಿಸ್ ಲ್ಯಾಂಪ್ ಲೈಟಿಂಗ್ ಮತ್ತು ಪ್ರತಿಜ್ಞಾ ವಿಧಿ ಸಮಾರಂಭವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ದಾದಿಯರು ಸಮವಸ್ತ್ರ ಧರಿಸಿ ಕಾರ್ಯನಿರ್ವಹಿಸಿದ್ದಲ್ಲಿ ಕಾರ್ಯದ ಘನತೆ ಉಳಿಸಲು ಸಾಧ್ಯ. ನರ್ಸಿಂಗ್ ತರಬೇತಿ ಸೇರಿದ ಬಳಿಕ ಮನನೊಂದದಿರಿ. ಬರುವ ತೊಂದರೆಗಳನ್ನು ಎದುರಿಸಿ ಸೇವಾ ತರಬೇತಿಯಲ್ಲಿ ಮುಂದುವರಿದಲೇ ಜೀವನದಲ್ಲಿ ಯಶಸ್ಸು ಹಾದಿ ಸಿಗಲು ಸಾಧ್ಯ. ಮಾರ್ಗದರ್ಶಕರು ಶಿಕ್ಷಕರ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಉಳಿಸಬೇಕಾಗಿದೆ ಎಂದು ಹೇಳಿದರು. Sometimes all is well, sometimes all may not be well. So please take care that you will be all well, and again take the teacher's help also. So they will watch you, they will correct you, and in times they may call you, counsel you. All this is a normal phenomena where the teachers do. So respect your teachers and your fellow senior students as well as the supervisors, wardens. You are in a multidisciplinary, you are in a healthcare setting with a multidisciplinary team. Please know that respect others and you will be also respected. ಈ ಸಂದರ್ಭ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. From whatever is deleterious, I shall not take or knowingly administer any harmful drug. I shall do evidence and will hold in confidence all personal matters committed to my keeping and all family affairs. ನಾಟಿಕಲ್ ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮತ್ತು ಆಸ್ಪತ್ರೆಯ ಅಧ್ಯಕ್ಷರಾದ ಯುಕೆ ಮೋನು ಕಣಚೂರ್ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಶಿಸ್ತು, ನಡತೆ, ಸೌಜನ್ಯತೆಯಿದ್ದಲ್ಲಿ ದಾದಿಯರ ಜೀವನ ಯಶಸ್ವಿಯಾಗಲು ಸಾಧ್ಯ. ಆ ಮೂಲಕ ರೋಗಿಗಳಿಗೂ ಉತ್ತಮ ಸೇವೆಯನ್ನು ಪೂರೈಸಲು ಸಾಧ್ಯ ಎಂದು ಹೇಳಿದರು. നിങ്ങൾക്ക് ഇത് ലഭിച്ചു എന്ന് പറഞ്ഞ ഉടനെ നിങ്ങളൊരു സമ്പന്നനായി ഞാൻ ഇതിന് അർഹനായി എന്നുള്ളത് നിങ്ങൾ വിചാരിക്കരുത്. നിങ്ങളെ ഈ ഒരു 3 കൊല്ലം 4 കൊല്ലം എന്താണ് നിങ്ങൾ ഈ കോളേജിൽ വെച്ചിട്ട് ചെയ്യുന്ന കാണിക്കുന്ന നിങ്ങൾ നടത്തുന്ന വിദ്യാഭ്യാസം നിങ്ങൾ പഠിക്കുന്നത് ഇത് നിങ്ങളുടെ ജീവിതത്തിൽ ഏറ്റവും വലിയ ഒരു സമ്പാദ്യം എന്ന് മനസ്സിലാക്കണം. കാരണം നിങ്ങൾ എങ്ങനെയായാലും ഇതിനെ സർട്ടിഫിക്കറ്റ് നേടുന്നുള്ളത് നിങ്ങൾക്ക് കരുത്തമാണ്. പക്ഷെ അതല്ല. ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ನಿರ್ದೇಶಕ ಅಬ್ದುಲ್ ರೆಹಮಾನ್, ಕಣಚೂರು ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲೆ ಐರೆನ್ ಡಿಸೋಜಾ, ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ಡೀನ್ ಡಾಕ್ಟರ್ ಎಚ್.ಎಸ್. ವಿರೂಪಾಕ್ಷ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, ವಿ4 ನ್ಯೂಸ್ 24, ದೇಳಕಟ್ಟೆ.